ಮಂಗಳೂರಿನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ರವ್ಯಗುಣ ವಿಭಾಗ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ನೇತೃತ್ವದಲ್ಲಿ ನಗರದ ಜಪ್ಪುವಿನಲ್ಲಿರುವ ಭಗಿನಿ ಸಮಾಜದ ಆಶ್ರಮದಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಮಂಗಳೂರಿನ ಜಪ್ಪುವಿನಲ್ಲಿರುವ ಭಗಿನಿ ಸಮಾಜದ ಆಶ್ರಮದಲ್ಲಿ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ದ್ರವ್ಯಗುಣ ವಿಭಾಗ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ನೇತೃತ್ವದಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಯಿತು. ಇನ್ನು ಗಣ್ಯರು ಗಿಡ ನೆಡುವ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಡಾ ರವಿರಾವ್ ಎಸ್ ಅವರು ಪ್ರಕೃತಿ ವಿಕೋಪ ಹಾಗೂ ವಾಯುಮಾಲಿನ್ಯ ತಡೆಗಟ್ಟುವಲ್ಲಿ ಗಿಡಮರಗಳ ಪಾತ್ರ ಮತ್ತು ವನ ಮಹೋತ್ಸವದ ಆಚರಣೆಯ ಉದ್ದೇಶವನ್ನು ಆಶ್ರಮದ ನಿವಾಸಿಗಳಿಗೆ ವಿವರಿಸಿದರು. ವನ ಮಹೋತ್ಸವ ಏನು ಜುಲೈ 1ರಿಂದ ಫಸ್ಟ್ ವಾರದಲ್ಲಿ 7ರವರೆಗೆ ಪ್ರತಿ ವರ್ಷ ಇದನ್ನು 1947ರಲ್ಲಿ ಫಸ್ಟ್ ರಾಂಧ್ವಾ ಅಂತ ಹೇಳಿ ಬೊಟಾನಿಸ್ಟ್ ಸಸ್ಯವಿಜ್ಞಾನಿ ಅವರು ಫಸ್ಟು ದಿಲ್ಲಿಯಲ್ಲಿ ಇದು ಪ್ಲಾಂಟೇಷನ್ ಮಾಡಿದಾಗ ಅದನ್ನು ನೋಡಿಕೊಂಡು ಪ್ರೇರೇಪಿತರಾಗಿ ಕೃಷಿ ಅಲಂಕಾರ ಅಂತ ಹೇಳಿ ಅವರು ಇಡೀ ದಿಲ್ಲಿ ಪರಿಸರವನ್ನು ಕಾಂಚನಾರ ಗಿಡ ಅಂದರೆ ಗೋವಿನಿ ಗಿಡವನ್ನು ನೆಟ್ಟು ಶುರುವಿಗೆ ಅದನ್ನು ಸ್ಟಾರ್ಟ್ ಮಾಡಿದರು 1947ರಲ್ಲಿ. ಅದನ್ನು ಮತ್ತು 1950ರಲ್ಲಿ ಆಗಿನ ಇವರು ಫಾರೆಸ್ಟ್ ಮಿನಿಸ್ಟರ್ ಏನಿದ್ದಾರೆ ಮಾಣಿಕ್ಲಾಲ್ ಅಂತ ಹೇಳ್ಕೊಂಡು ಅವರು ಇದನ್ನು ಪ್ರತಿ ವರ್ಷ ಇದನ್ನು ಮಾಡಬೇಕು ಅಂತ ಹೇಳಿಕೊಂಡು ಶುರು ಮಾಡಿದರು. ಆಗಿನ 1950ರಿಂದ ಈ ವನ ಮಹೋತ್ಸವ ಏನು ಪ್ರೋಗ್ರಾಮ್ ಏನಿದೆ ಇದನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದಾರೆ. 2018ರಿಂದ 2020ರಲ್ಲಿ 16% ಫಾರೆಸ್ಟ್ ಕವರ್ ಏನಿದೆ ನಮ್ಮದು, ನಾವು ರೋಡ್ ಅಗಲ ಮಾಡೋದ್ರಲ್ಲಿ ಆಗಲಿ ಅಥವಾ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಆಗಲಿ ಕಳೆದುಕೊಂಡಿದ್ದೇವೆ. 16% ಹೀಗೆ ಇದು ಹೋಗ್ತಾ ಹೋದರೆ 2050ಕ್ಕೆ ಥಾರ್ ಏನು ಮರುಭೂಮಿ ಇದೆ ಹಾಗೆ ಇಡೀ ದೇಶ ಮರುಭೂಮಿಯಾಗಿ ಕನ್ವರ್ಟ್ ಆಗಿದೆ. ಹಾಗೆ ಆಗಬಾರದು. ಅದಕ್ಕೋಸ್ಕರ 38 ಬಿಲಿಯನ್ ಗಿಡಗಳನ್ನು ನೆಡಬೇಕು. ನಮ್ಮ ಕಾರ್ಬನ್ ಪ್ರಿಂಟ್ ಏನುಂಟು ಅದನ್ನು ಕಮ್ಮಿ ಮಾಡಬೇಕು. ಉಪಪ್ರಾಂಶುಪಾಲರಾದ ಡಾ ಜಸಿಂತಾ ಮೀನಾ ಡಿಸೋಸ್ ಅವರು ಮಾತನಾಡಿ, ಕರ್ನಾಟಕ ಆಯುರ್ವೇದ ಆಸ್ಪತ್ರೆಯ ಚಿಕಿತ್ಸಾ ಸೌಲಭ್ಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ, ನೂತನವಾಗಿ ಪ್ರಾರಂಭವಾದ ಸುಸಜ್ಜಿತ ಪಂಚಕರ್ಮ ಚಿಕಿತ್ಸಾ ವಿಭಾಗದಲ್ಲಿ ಎಲ್ಲಾ ಸ್ತರದ ಜನರಿಗೂ ಕೈಗೆಟಕುವ ದರದಲ್ಲಿ ಚಿಕಿತ್ಸೆ ಲಭ್ಯವಿದ್ದು ಜನರು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ಹೇಳಿದರು. ದೇವಸ್ಥಾನದ ನಮ್ಮ ಕರ್ನಾಟಕ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಅಲ್ಲಿದೆ. ಅಲ್ಲಿ ನುರಿತ ವೈದ್ಯರುಗಳ ತಂಡ ಇದೆ. ಪ್ರತಿ ರೋಗಕ್ಕೂ ಅಂದರೆ ಡಯಾಬಿಟಿಕ್, ಚರ್ಮರೋಗ ಅಥವಾ ಪಕ್ಷಾಘಾತ, ಕಾಮಲೆ ಇನ್ನಿತರ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುವಂತಹ ನುರಿತ ವೈದ್ಯರ ತಂಡ ಇದೆ. ಅದು ಅಲ್ಲದೆ ಈ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅಂದರೆ ಎಲ್ಲರಿಗೂ ದಕ್ಕುವಂತಹ ಕೆಳಮಟ್ಟ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನು ಮಾತಾಡ್ತಾ ಇರೋದು ಕೆಳಮಟ್ಟ, ಮಧ್ಯಮ ಮಟ್ಟ ಹಾಗೂ ಲಕ್ಸುರಿ ಅಂತ ಹೇಳ್ತೇವೆ. ಸೊ ಆ ಲೆವೆಲಿನ ತನಕನೂ ಕೈಗೆ ಎಟುಕುವಂತಹ ಚಿಕಿತ್ಸೆಯನ್ನು ನೀಡಲು ಅದೂ ಅಲ್ಲದೆ ಪಂಚಕರ್ಮ ವಿಭಾಗ ಅಲ್ಲಿ ನಾವೇನು ಹೇಳ್ತೇವೆ ಆಯಿಲ್ ಮಸಾಜ್ ಅಥವಾ ನಸ್ಯಕರ್ಮ ಇನ್ನಿತರ ಕರ್ಮಗಳು ಏನಿದೆ, ಸೊ ಪಂಚ ಅಂದರೆ 5 ಆ ಕರ್ಮಗಳು ಏನಿದೆ ಅದನ್ನು ನಡೆಸಿಕೊಡುವಂತಹ ಪಂಚಕರ್ಮ ವಿಭಾಗ ಹೊಸತಾಗಿ ಅಲ್ಲಿ ನಿರ್ಮಾಣಗೊಂಡಿದೆ. ಸೊ ಅದರ ಲಾಭವನ್ನು ಜನರು ಪಡೆಯಬೇಕಾಗಿ ನಾವು ಕರ್ನಾಟಕ ಆಯುರ್ವೇದ ಆಸ್ಪತ್ರೆಯ ವೈದ್ಯರುಗಳು ತಮ್ಮಲ್ಲಿ ಜನರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಇನ್ನು ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರಾದ ಡಾ ಸ್ವಪ್ನ ಭಟ್ ಅವರು ಸಸ್ಯಗಳ ಔಷಧಿಯ ಉಪಯೋಗಗಳನ್ನು ಸರಳವಾಗಿ ವಿವರಿಸಿದರು. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚುತ್ತೆ. ಸೊ ಮರಗಿಡಗಳನ್ನು ಕಡಿದಾಗ ಏನಾಗ್ತದೆ ಅಂತ ಹೇಳಿ ಮರಗಿಡಗಳು ಆಮ್ಲಜನಕವನ್ನು ನೀಡುತ್ತಲ್ವಾ. ಸೊ ಏನಾಗ್ತದೆ ಅಂತ ಹೇಳಿದರೆ ನಾವು ಸೇವಿಸುವ ಗಾಳಿ ಅಶುದ್ಧವಾಗ್ತದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ 1.5 ದಶಕದಿಂದ ಏನಾಗಿದೆ, 1.5 ವರ್ಷದಿಂದ ಕೊರೋನಾ ಪ್ಯಾಂಡಮಿಕ್. ಸೊ ಜನರು ಆಕ್ಸಿಜನ್ ಕೊರತೆಯಿಂದ ಸಾಯ್ತಾ ಇದ್ದಾರೆ ಅಲ್ವಾ. ಸೊ ಈ ಸಮಯದಲ್ಲಿ ಜನರಿಗೆ ಈಗಾಗಲೇ ಜಾಗೃತಿ ಮುಟ್ಟಿದೆ. ಸೊ ಈ ಮರಗಿಡಗಳನ್ನು ನೆಡುವ ಮೇನ್ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಸೇವಿಸುವ ಗಾಳಿ ಶುದ್ಧ ಆಗಿರಬೇಕು. ಮರಗಿಡಗಳು ಹೆಚ್ಚಾದಾಗ ಈ ಆಮ್ಲಜನಕದ ಕೊರತೆ ಎಲ್ಲ ಕಡಿಮೆ.
ಹಾಗಾಗಿ ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ನಾವೆಲ್ಲ ಮರಗಿಡಗಳನ್ನು ತಂದು ನೆಟ್ಟು ಬೆಳೆಸಿದ್ದೇವೆ. ಈಗ ನನ್ನ ಕೈಯಲ್ಲಿರುವ ಈ ಗಿಡದ ಹೆಸರು ಗಂಧಿ ಅಂತ ಹೇಳ್ತಾರೆ. ಇದು ನಾವು ಹೆಚ್ಚಾಗಿ ವಿರೇಚಕವಾಗಿ ಉಪಯೋಗಿಸ್ತೇವೆ. ಹಾಗೆ ನಾವು ಇವತ್ತು 10-15 ಗಿಡಗಳನ್ನು ತಂದು ನೆಟ್ಟಿದ್ದೇವೆ. ಆಶ್ರಮದ ಮುಖ್ಯಸ್ಥರಾದ ವಿಜಯಲಕ್ಷ್ಮಿ ಭಟ್ ಅವರು ಆಗಮಿಸಿದ ವೈದ್ಯರುಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಅವರ ಪ್ರಾಣವನ್ನೇ ಪಣಕ್ಕಿಟ್ಟು ರೋಗಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ವೈದ್ಯರು ದಾದಿಯರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ವಿಷಾದದ ಸಂಗತಿ. ಅಂತಹ ವೈದ್ಯಾಧಿಕಾರಿಗಳು ಅವರ ಸಿಬ್ಬಂದಿಗಳು ಬಂದು ನಮ್ಮ ಮಕ್ಕಳೊಂದಿಗೆ ಸೇರಿ ವನಮಹೋತ್ಸವವನ್ನು ಆಚರಿಸಿದ್ದು ತುಂಬ ಸಂತೋಷವಿದೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಸ್ವಾಗತವನ್ನು ಹೇಳ್ತಿದ್ದೇನೆ. ಹಾಗೆ ಧನ್ಯವಾದವನ್ನು ಕೂಡ ಅದರೊಂದಿಗೆ ಸಮರ್ಪಿಸ್ತಾ ಇದ್ದೇನೆ. ದ್ರವ್ಯಗುಣ ವಿಭಾಗದ ವತಿಯಿಂದ ಕೆಲವು ಔಷಧೀಯ ಸಸ್ಯಗಳನ್ನು ಆಶ್ರಮದ ಪರಿಸರದಲ್ಲಿ ನೆಡಲಾಯಿತು. ಕಾಲೇಜಿನ ವತಿಯಿಂದ ಕೆಲವು ಉಪಯುಕ್ತ ಔಷಧಿಗಳನ್ನು ವಿತರಿಸಲಾಯಿತು. ಡಾಕ್ಟರ್ ರಚನಾ ಸಿ ಅವರು ಸ್ಯಾನಿಟೈಸರ್ ಕಿಟ್ಗಳನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ದ್ರವ್ಯಗುಣ ವಿಭಾಗದ ಪ್ರಾಧ್ಯಾಪಕಿಯರಾದ ಡಾಕ್ಟರ್ ಲಕ್ಷ್ಮೀ ಪೈ, ಡಾಕ್ಟರ್ ವಿಜಯ ವಿ ಪ್ರಭು, ಡಾಕ್ಟರ್ ನಿಯತಿ, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಡಾಕ್ಟರ್ ಅಜಿತ್ ಎಂ ಕಾಮತ್, ಸಹ ಯೋಜನಾಧಿಕಾರಿ ಡಾಕ್ಟರ್ ಶ್ರುತಿ ಎನ್ ಭಟ್ ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.